ನಮಸ್ಕಾರ ವೀಕ್ಷಕರೇ, ಇದೀಗ ಭಾರತದಾದ್ಯಂತ ಮಲ್ಪೆಯ ತೇಲುವ ಸೇತುವೆಯ ವಿಚಾರವೇ ವೈರಲ್ ಆಗ್ತಾ ಇದೆ. ಕೇವಲ 2 ದಿನದಲ್ಲಿ 80 ಲಕ್ಷ ಮೌಲ್ಯದ ತೇಲುವ ಸೇತುವೆ ಹೇಗೆ ಸಮುದ್ರ ಪಾಲಾಯಿತು ಎಂಬುದು. ವೀಕ್ಷಕರೇ, ಬರೋಬ್ಬರಿ 80 ಲಕ್ಷ ಮೌಲ್ಯದ ಸೇತುವೆ ಸಮುದ್ರ ಪಾಲಾಗಲು ಹೇಗೆ ಸಾಧ್ಯ? ಸಮುದ್ರದಲ್ಲಿ ಯಾವುದೇ ತೂಫಾನ್ ಇರಲಿಲ್ಲ, ಆದ್ರೂ 80 ಲಕ್ಷದ ಸೇತುವೆ ಸಮುದ್ರ ಪಾಲಾಗಿದ್ದು ಯಾಕೆ? ಈ ವಿಚಾರವಾಗಿ ಸ್ಥಳೀಯ ಮಲ್ಪೆಯ ಸಾರ್ವಜನಿಕರು ಯಾರೂ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. 80 ಲಕ್ಷ ರೂಪಾಯಿಯ ಈ ಪ್ರಾಜೆಕ್ಟ್ 2 ದಿನದಲ್ಲಿ ಸಮುದ್ರ ಪಾಲಾಗಿದ್ದು ಅಚ್ಚರಿಯ ವಿಚಾರ ವೀಕ್ಷಕರೇ. ಕೇರಳದಲ್ಲಿ ಇದೇ ರೀತಿಯ ತೇಲುವ ಸೇತುವೆ ಇವೆ. ಅಲ್ಲಿನ ಸಮುದ್ರದ ಅಲೆಗಳ ಹೊಡೆತಕ್ಕೆ ಯಾಕೆ ಈ ರೀತಿಯಾಗಿಲ್ಲ? ಸಾರ್ವಜನಿಕರು ಈ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಲೇಬೇಕು. ಯಾಕಂದ್ರೆ ಭ್ರಷ್ಟಾಚಾರ ಅನ್ನೋದು ಇಡೀ ಭಾರತವನ್ನೇ ನುಂಗುತ್ತಿದೆ. ಹಾಗಂತ ನಾವು ಮಲ್ಪೆಯ ತೇಲುವ ಸೇತುವೆಯ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬುದು ನಾವು ಹೇಳ್ತಾ ಇಲ್ಲ. ಆದ್ರೆ ಇವತ್ತಿನ ಆಧುನಿಕ ಪ್ರಪಂಚ ಎಷ್ಟೇ ಮುಂದುವರೆದರೂ ಕೂಡ ಕಳ್ಳರು ತಮ್ಮ ಕೈಚಳಕವನ್ನ ತೋರದೆ ಸುಮ್ಮನಿರುವರೆ. ವೀಕ್ಷಕರೇ, ಮತ್ತೊಂದು ವಿಚಾರ ಏನಂದ್ರೆ, ಈ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡಿರುವಂತಹ ಸಂಸ್ಥೆ ಹೇಳುವ ಪ್ರಕಾರ ಅತಿಯಾದ ಅಲೆಗಳ ಪರಿಣಾಮ ನಾವು ತೇಲುವ ಸೇತುವೆಯನ್ನ ಸ್ಥಗಿತಗೊಳಿಸಲಾಯಿತು ಅಂದಿದ್ದಾರೆ. ಆದ್ರೆ ಇಲ್ಲಿ ಕಂಡು ಬರುವಂತಹ ತೇಲುವ ಸೇತುವೆಯ ಬಿಡಿಭಾಗಗಳು ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಹಾನಿ ಉಂಟಾದಂತೆ ಕಂಡು ಬರುತ್ತಿದೆ. ಮಿತ್ರರೇ, ಅದೇನೇ ಇರಲಿ, ನಮ್ಮ ಭಾರತ, ನಮ್ಮ ಬೆವರಿನ ಹಣ ಭ್ರಷ್ಟ ಅಧಿಕಾರಿಗಳ ಅಥವಾ ಭ್ರಷ್ಟ ರಾಜಕಾರಣಿಗಳ ಪಾಲಾಗಬಾರದು ಎಂಬುದು ಈ ದೇಶದ ಪ್ರಜೆಗಳ ಆಶಯ. ಭ್ರಷ್ಟಾಚಾರ ಅತಿಯಾದ್ರೆ ಮುಂದೆ ಶ್ರೀಲಂಕಾದ ಗತಿ ನಮ್ಮ ಭಾರತಕ್ಕೆ ಬಂದಾಗ ಇಲ್ಲಿನ ಭ್ರಷ್ಟ ರಾಜಕಾರಣಿಗಳನ್ನ ದೂರುವುದು ಅಥವಾ ದೇಶದ ಪ್ರಜೆಗಳು ಹಿಂಸೆ ಅನುಭವಿಸುವುದು ಈಗಾಗಲೇ ನಮ್ಮ ಕಣ್ಣ ಮುಂದೆ ಕಾಣುತ್ತಿದೆ. ವೀಕ್ಷಕರೇ, ಇದಕ್ಕೆ ಉತ್ತಮ ಪರಿಹಾರ ಒಂದೇ: ಭ್ರಷ್ಟ ರಾಜಕಾರಣಿಗಳಿಗೆ ಓಟು ಹಾಕೋದನ್ನ ನಿಲ್ಲಿಸಬೇಕು. ಭಾರತ ಭ್ರಷ್ಟಾಚಾರದಿಂದ ಹೊರಬರಲೇಬೇಕು. ಇಲ್ಲವಾದರೆ ಇಲ್ಲಿನ ಪರಿಸ್ಥಿತಿ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.